ಶ್ರೀ ವೀರ ಹನುಮಾನ್ ಮಂದಿರ ನ್ಯಾಷನಲ್ ಹೆಲ್ತ್ ಲೀಗ್ ಮತ್ತು ಹೊಸಬೆಟ್ಟು ಮಗುವೀರ ಸಂಘದ 16ನೇ ವರ್ಷದ ವಾರ್ಷಿಕ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಜ್ಯೋತಿಷಿ ನಾಗೇಂದ್ರ ಭಾರದ್ವಾಜ್ ಕಟ್ಲ ಸುರತ್ಕಲ್ ಇವರ ನೇತೃತ್ವದಲ್ಲಿ ಪ್ರಧಾನ ಹೋಮ, ಕಲಶಾಭಿಷೇಕ, ಆಂಜನೇಯ ವಿಗ್ರಹಕ್ಕೆ ಸಿಯಾಳಾಭಿಷೇಕ ನಡೆಯಿತು. ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಶ್ರೀನಿವಾಸ ಭಟ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಚೈತನ್ಯದ ಸ್ವರೂಪ ಏರಿಕೆಂಡ ಪ್ರಾಣದೇವರು ಅರ್ಥಾತ್ ವೀರ ಹನುಮಾನ್ ಅಂಚಿತ್ತಿನ ವೀರ ಹನುಮಾನ್ನ ಈ ಹೊಸಬೆಟ್ಟದ ಭಾಗದ ನಮ್ಮ ಪ್ರತಿಷ್ಠೆ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಕೊಡು. ದಾನ ಸಂದೇಶ ಆಕೆಂದ ಇದಕ್ಕೆಲ್ಲ ಹಿಂದೂ ಸಮಾಜ ದುರ್ಬಲವನ್ನೊಂದಿತ್ತು. ಹಿಂದೂ ಸಮಾಜದ ಶಕ್ತಿ ಇದ್ದೀವಿ ಕೋಡೆ ಸಾಬೀತಾನೆ. ಹಿಂದೂ ಸಮಾಜ ಏದು ಶಕ್ತಿ ಉಂಟು ನಾವು ಕೋಡೆ ಸಾಬೀತಾನೆ. ನಮ್ಮ ಮಂದಿಗೆಲ್ಲ ಸೇರಿದು ಸಾಬೀತಾನೆ. ಒಂದು ಅನುಮಾನ ಇತ್ತು. ಇಡೀ ಹಿಂದೂ ಸಮಾಜದ ಒಂದು ಚೈತನ್ಯ ಏನೋ ಒಂದು ಅನ್ಯ ಸಮಾಜದ ನಡುಟು ಬದುಕಿನ ಪರಿಸ್ಥಿತಿ ಆದಂತ ಹಿಂದೂ ಸಮಾಜ ಏಕಲ ಕೇಸರಿ ಸದೃಶವಾಯಿನ ಸಮಾಜ. ಐಟ್ಲ ಮೊಗವೀರ ಬಂಧುಲು ಐಕೊಂದು ಕವಚದಲ್ಲಿ ಕೈತಿ ನಾವು ರಕ್ಷಣೆ ಅವಲ್ಲ ಒಂದು ರಕ್ಷಣೆ. ಹಿಂದೂ ಸಮಾಜದ ಕವಚವನ್ನು ಮೊಗವೀರ ಸಮಾಜ ದೇವಿಕೆಂಡ ಬದುಕು ಮೀನದ ಒಟ್ಟಿಗೆ ತಂದಲ್ಲ ನಮ್ಮನ ಚಲನೆ ಎಂಚಿಕೆಂಡ ಸಿಂಹದ ಲೆಕ್ಕ. ಬದುಕು ಮೀನ ಒಟ್ಟಿಗೆ ಅಂಡ ನಮ್ಮನ ಚಲನೆ ಸಿಂಹದ ಲೆಕ್ಕ. ಅಂಚಿತ್ತಿನ ಒಂದು ಗಟ್ಟಿತನದ ಸಮಾಜ ಮೊಗವೀರ ಬಂಧು. ನಂತರ ಲಕ್ಷ್ಮೀ ವೆಂಕಟೇಶ್ ಪ್ರಾರ್ಥನಾ ಮಂದಿರ ಹೊಸಬೆಟ್ಟು, ಪಡುಕೆರೆ ರಾಮಮಿತ್ರ ಭಜನಾ ಮಂಡಳಿ, ಹೊಸಬೆಟ್ಟುವಿನ ಬಾಲವಿಕಾಸ ಭಜನಾ ಮಂಡಳಿ ಮತ್ತು ಕುಳಾಯಿಯ ಮಹಿಳಾ ಮಂಡಳದವರಿಂದ ಭಜನಾ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಶರತ್ ಎಲ್ ಕರ್ಕೇರ, ವೀರ ಹನುಮಾನ್ ಮಂದಿರ ಮತ್ತು ನ್ಯಾಷನಲ್ ಹೆಲ್ತ್ ಲೀಗ್ನ ಅಧ್ಯಕ್ಷರು ಮತ್ತು ಸದಸ್ಯರು ಹಾಜರಿದ್ದರು.